ಬಂಟ್ವಾಳ ತಾಲೂಕಿನ ಗಾಣದ ಪಡ್ಪು ಎಂಬಲ್ಲಿ ಬಾವಿ ಸ್ವಚ್ಛಗೊಳಿಸುವ ವೇಳೆ ಅಸ್ವಸ್ಥಗೊಂಡ ವ್ಯಕ್ತಿಯನ್ನ ಬಂಟ್ವಾಳ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ಗಾಣದ ಪಡ್ಪು ಎಂಬಲ್ಲಿ ಬಿ ವಾಸು ಪೂಜಾರಿ ಎಂಬುವರು ಮನೆಯ ಬಾವಿಯನ್ನ ಸ್ವಚ್ಛಗೊಳಿಸಲು ಬಾವಿಗೆ ಇಳಿದಿದ್ದು ಸ್ವಚ್ಛತಾ ಕಾರ್ಯ ಮಾಡುವ ವೇಳೆ ನಿತ್ರಾಣಗೊಂಡು ಬಾವಿಯಿಂದ ಮೇಲಕ್ಕೆ ಬರಲಾಗದೆ ಅಸ್ವಸ್ಥಗೊಂಡಿದ್ದರು. ಕೂಡಲೇ ಬಂಟ್ವಾಳ ಅಗ್ನಿಶಾಮಕಕ್ಕೆ ಮಾಹಿತಿಯನ್ನ ನೀಡಲಾಗಿದೆ. ಘಟನಾ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ನಂದಪ್ಪ ನಾಯ್ಕೋಡಿಯವರು ಬಾವಿಗೆ ಇಳಿದು ಬಿ ವಾಸು ಪೂಜಾರಿಯವರನ್ನ ಯಾವುದೇ ಪ್ರಾಣಾಪಾಯ ಇಲ್ಲದೆ ಜೀವಂತವಾಗಿ ಮೇಲಕ್ಕೆತ್ತಿ ರಕ್ಷಿಸುತ್ತಾರೆ. ಬಂಟ್ವಾಳ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಯು ರವೀಂದ್ರ, ಸಿಬ್ಬಂದಿ ಪುರುಷೋತ್ತಮ, ರೋಹಿತ್, ರೊಕ್ಕಯ್ಯ ಅಮೀನ್ ಹಾಗೂ ಗೃಹರಕ್ಷಕ ದಳದ ಸಿಬ್ಬಂದಿ ಜಯಗಣೇಶ್ ಮೊದಲಾದವರು ಕಾರ್ಯಾಚರಣೆಗೆ ಸಹಕರಿಸಿದರು. ಗಂಟು ಬಿಟ್ಟು ಬರಲಿ ಸೆಂಟ್ರಿಗೆ ಗಂಟು ಸೆಂಟ್ರಿಗೆ ಆ ಟೈಟ್ ಮಾಡು. ಇದಕ್ಕೆ ಚೆಸ್ಟಿಗೆ ಹಾಕು, ಇನ್ನೊಂದು ಚೆಸ್ಟಿಗೆ.